ಕೋಸ್ಟಲ್ ವುಡ್ನಲ್ಲಿ ಒಂದಲ್ಲ ಒಂದು ಹಿಟ್ ಚಿತ್ರಗಳು ತೆರೆಗೆ ಅಪ್ಪಳಿಸುತ್ತಿದೆ. ಅದರಂತೆ ಇದೀಗ ದರ್ಬಾರ್ ತುಳು ಸಿನಿಮಾದ ಚಿತ್ರೀಕರಣದ ಮುಹೂರ್ತ ಕಾರ್ಯಕ್ರಮ ಜರುಗಿತು. ಮಂಗಳೂರಿನ ಶ್ರೀ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಚಿತ್ರಕ್ಕೆ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ದರ್ಬಾರ್ ಸಿನಿಮಾ ಅರ್ಜುನ್ ನಿರ್ದೇಶನದ ಚಿತ್ರವಾಗಿದ್ದು ರಾಜು ತಮ್ಮಯ್ಯ ನಿರ್ಮಾಪಕರಾಗಿದ್ದಾರೆ. ಇನ್ನು ಚಿತ್ರದ ಸಂಭಾಷಣೆಯನ್ನು ನವೀನ್ ಕುಡ್ಲಾ ಬರೆದಿದ್ದು ಸಂಗೀತವನ್ನು ಆನಂದ್ ಕ್ರಾಸ್ತಾ ನೀಡಲಿದ್ದಾರೆ. ಇಂದು ಮಂಗಳೂರಿನ ಶ್ರೀ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಾನದೊಂದಿಗೆ ಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಮತ್ತು ನವರಸ ರಾಜ ಭೋಜರಾಜ ವಾಮಂಜೂರು ಅವರು ಚಿತ್ರದ ಮುಹೂರ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಕಲಾಭಿಮಾನಿಗಳು ಈ ಚಿತ್ರಕ್ಕೆ ಹಾರೈಸಬೇಕು ಎಂದು ಹೇಳಿದರು. ಈ ಶುಭ ಮುಹೂರ್ತೋಡು ದರ್ಬಾರ್ ಪಂಪಿನಂಚಿನ ಮೂವಿದ ಶುಭ ಮುಹೂರ್ತ ನಡತನೆ. ಈ ಮೂವಿಡ್ ನಮ್ಮ ತುಳುನಾಡದ ಹೆಚ್ಚಿನ ಅಕ್ಕಲು ಪಾತ್ರ ಮಲ್ತೊಂದುಲ್ಲೇರು ಅಂಚಾದ ಈ ಮೂವಿಗೆ ಪ್ರತಿ ವರಿಯಲ್ಲ ಖಂಡಿತ ರಿಲೀಸ್ ಆಪನ ಪೊರ್ತುಡಾವಡು ಚಿತ್ರೀಕರಣದ ಪೊರ್ತುಡಾವಡು ಪ್ರತಿ ವರಿಯ ಸಪೋರ್ಟ್ ಮಲ್ಪುಡು ನಾಯಗೆಂಡ ತುಳು ಭಾಷೆದ ಮೆತ್ತು ತುಳು ಮೋಕ್ಯಂದು ಬ್ಯಾಂಗ್ಳೂರು ಬರ್ತದೆ ಮುಲ್ಪ ಈ ಚಿತ್ರಾಗ ಕೈಪಾಡ್ದೇರು ದಾದಂದ್ಕೆಂಡ ನಮ್ಮ ತುಳು ಭಾಷೆ ಓಡೋಡೆ ಇತ್ತೆ ಪಸರೊಂದೊಂದೊಂದು ಬಂಡ ದೇಶ ವಿದೇಶಗಳ ತುಳು ಭಾಷೆದ ಚಿತ್ರದ ಮಿತ್ತ ಅಭಿಮಾನ ಪುಟ್ಟೊಂದು ಅಂಚಾದ ಈ ಚಿತ್ರ ಆನಗ ಪ್ರತಿ ಒರಿಯಲ ಈ ಚಿತ್ರಕ್ಕೂ ಸಪೋರ್ಟ್ ಮಲ್ಪಲೇಂದು ಯಾನು ಈ ಕೊಡ್ತಿರ್ತೇನೊಮ್ಮೆ ನೆಟ್ ಬೆನ್ಪುನಂಚಿನ ಪ್ರತಿ ಒಂಜಿ ಟೆಕ್ನಿಷಿಯನ್ ಆವಡು ಅತ್ತಂದಾಂಡ ಆ ಡಿಪಾರ್ಟ್ಮೆಂಟ್ ಆವಡು ಅತ್ತಂದಾಂಡ ಕಲಾವಿದರು ಆವಡು ಪ್ರತಿ ಒರಿಯಗಲ ಆ ದೇವರು ಆಯುರ ಆರೋಗ್ಯ ಸುಖ ಸಂಪತ್ತಿನ ಕೊರಡೆಂದು ಯಾನ್ ದೇವಡ ನಟ್ಟು ಇನಿ ಶರವು ಶ್ರೀ ಮಾಗಣಪತಿ ದೇವರ ಪುಣ್ಯ ಜಾಗಡೆ ಇನಿ ದರ್ಬಾರ್ ಬಂತಿನ ಚಿತ್ರ ಇನಿ ಮುಹೂರ್ತ ಈ ಶುಭ ಮುಹೂರ್ತ ಇಲ್ಲಿ ಗಡಿಗೆಡಾತನೆ ಇನಿ ರಾಜು ಮೇರೆ ನಿರ್ಮಾಣ ಮಾಡಿನ ಈ ದರ್ಬಾರ್ ಚಿತ್ರ ಅದ್ಭುತವಾದ 3 ಬಾರಡು ಪಡೆದ ದೇವರ ಪ್ರಾರ್ಥನೆ ಮಾಡಲ್ಲ ಅಂಚನೆ ಮಾತರಿಗಳ ಆಲ್ ದ ಬೆಸ್ಟ್ ಪಡೆದು ಅರ್ಜುನ್ ಮೇರೆ ಡೈರೆಕ್ಷನ್ ಮಾಡಿನ ಈ ಚಿತ್ರ ಅದ್ಭುತವಾದ 3 ಬಾರಡು ಸರ್ವಧರ್ಮದ ಅಭಿಮಾನಿ ದೇವರನ್ನ ನಿಕ್ಕಲ್ಲ ರೀತಿ ಆಶೀರ್ವಾದ. ಈ ಸಂದರ್ಭ ಪ್ರಕಾಶ್ ಶೆಟ್ಟಿ, ವಾಸುದೇವ್ ಕೊಣಾಚೆ, ಪ್ರೀತಮ್, ಜೀವನ್ ದಾಸ್ ಶೆಟ್ಟಿ, ಪ್ರವೀಣ್ ಸ್ವಾಮಿ, ರೊನಾಲ್ಡ್ ಪುತ್ತೂರು, ಚಿತ್ರನಟ ವಿನೋದ್ ಪುತ್ತೂರು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.